ಟೀಕಾಕಾರರ ಯಾವುದೇ ಟೀಕೆಗಳಿಗೆ ತಲೆಕೆಡಿಸಿಕೊಳ್ಳುವುದಿಲ್ಲ. ಅಭಿವೃದ್ಧಿ ಕಾರ್ಯಗಳೇ ನನ್ನ ದಿಟ್ಟ ಉತ್ತರ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಬಿ ರಮಾನಾಥ ರೈ ಹೇಳಿದರು. ಬಿಸಿ ರೋಡಿನಲ್ಲಿ ಬಂಟ್ವಾಳ ನಗರಾಭಿವೃದ್ಧಿ ಯೋಜನಾ ಪ್ರಾಧಿಕಾರದ ನೂತನ ಕಚೇರಿಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ನನ್ನನ್ನು ಮತ್ತು ಯುಟಿ ಖಾದರ್ ಅವರನ್ನು ಭಯೋತ್ಪಾದಕರು ಎಂದು ಹೇಳಿಕೆ ನೀಡುತ್ತಿದ್ದಾರೆ. ಹಿಂಸೆಗೆ ಅಹಿಂಸೆಯೇ ಉತ್ತರ, ದ್ವೇಷಕ್ಕೆ ಪ್ರೀತಿಯೇ ಉತ್ತರ. ಸಾಮಾಜಿಕ ಸಾಮರಸ್ಯದ ಘರ್ಷಣೆಯ ವಿರುದ್ಧ ಮಾತನಾಡಿದರೆ ನಾವು ಭಯೋತ್ಪಾದಕರಂತೆ ಕಾಣುತ್ತೇವೆ. ಸಮಾಜದಲ್ಲಿ ಅಶಾಂತಿಯ ವಾತಾವರಣ ಸೃಷ್ಟಿಸಿ ಭಯ ಹುಟ್ಟಿಸುವವರೇ ಭಯೋತ್ಪಾದಕರು. ಅದು ಯಾರು ಎನ್ನುವುದು ಜಿಲ್ಲೆಯ ಪ್ರಜ್ಞಾವಂತ ನಾಗರಿಕರಿಗೆ ತಿಳಿದಿದೆ ಎಂದರು. ಯಾವುದೇ ರೀತಿಯ ಹಿಂಸೆಗೆ ಯಾವುದೇ ರೀತಿಯ ಪ್ರಚೋದನೆ ಕೊಡದೆ, ಹಿಂಸೆಗೆ ಹಿಂಸೆ ಉತ್ತರ ಅಲ್ಲ, ಹಿಂಸೆಗೆ ಅಹಿಂಸೆ ಉತ್ತರ, ಪ್ರೀತಿಗೆ ಪ್ರೀತಿ ಉತ್ತರ. ಇವತ್ತು ದ್ವೇಷಕ್ಕೆ ದ್ವೇಷ ಉತ್ತರ ಅಲ್ಲ, ದ್ವೇಷಕ್ಕೆ ಪ್ರೀತಿ ಉತ್ತರ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ನಾನು ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಒಂದು ಸಾಮಾಜಿಕ ಸಾಮರಸ್ಯ ಬೇಕು, ಗಲಾಟೆ ಬೇಕು, ಘರ್ಷಣೆ ಬೇಕು ಅಂತ ಹೇಳ್ತಾ ನಾನು ಘರ್ಷಣೆ ವಿರುದ್ಧವಾಗಿ ಮಾತಾಡಿದ್ರೆ ನಾವು ಬಹುಶಃ ಕೆಲವರಿಗೆ ಟೆರರಿಸ್ಟ್ ಆಗಿ ಕಾಣ್ತೇವೆ. ನಾವು ಯೋಚನೆ ಮಾಡ್ಬೇಕು, ಯಾರು ಟೆರರಿಸ್ಟ್ ಯಾರು ಟೆರರಿಸ್ಟ್ ಅಲ್ಲ, ಯಾರು ಭಯ ಹುಟ್ಟಿಸ್ತಕ್ಕಂಥವ್ರು ಈ ಸಮಾಜದಲ್ಲಿ ಯಾರು ಭಯ ಹುಟ್ಟಿಸ್ತವರು ಅಲ್ಲ ಅಂತ ಹೇಳೋದನ್ನ, ಯಾರು ಭಯ ಹುಟ್ಟಿಸ್ತಾರೆ ಅದು ಯಾವುದೇ ಧರ್ಮದವರಿರ್ಬಹುದು, ಯಾವುದೇ ಭಾಷೆಯವರಿರ್ಬಹುದು, ಇತರರಿಗೆ ನೋವು ಮಾಡ್ತಕ್ಕಂಥ, ಇತರರಿಗೆ ದ್ವೇಷ ಮಾಡ್ತಕ್ಕಂಥ, ಇತರರಿಗೆ ಭಯ ಹುಟ್ಟಿಸ್ತಕ್ಕಂಥ ಕೆಲಸವನ್ನು ಯಾರು ಮಾಡ್ತಾರೆ ಅವರು ಮಾತ್ರ ಭಯೋತ್ಪಾದಕರಲ್ಲಿ. ಪ್ರೀತಿ ಮಾಡುವವರು ಯಾವತ್ತೂ ಭಯೋತ್ಪಾದಕರು ಆಗುವುದಿಲ್ಲ. ಈ ವೇಳೆ ಪುರಸಭಾ ಅಧ್ಯಕ್ಷ ರಾಮಕೃಷ್ಣ ಆಳ್ವ ಅಧ್ಯಕ್ಷತೆ ವಹಿಸಿದ್ದರು. ಸರ್ಕಾರದ ಮುಖ್ಯ ಸಚೇತಕ ಐವನ್ ಡಿಸೋಜ, ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಸದಾಶಿವ ಬಂಗೇರ, ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಿಎಚ್ ಖಾದರ್, ಪುರಸಭಾ ಉಪಾಧ್ಯಕ್ಷ ಮೊಹಮ್ಮದ್ ನಂದರಬೆಟ್ಟು, ಸ್ಥಾಯಿ ಸಮಿತಿ ಅಧ್ಯಕ್ಷ ವಾಸು ಪೂಜಾರಿ, ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ಅಬ್ಬಾಸ್ ಅಲಿ ಮತ್ತಿತರರು ಉಪಸ್ಥಿತರಿದ್ದರು.